Are you excited for today? Yeah, I'm excited. Good morning. Good morning. Welcome to my YouTube channel. It's me, Nitu Janidhi. What about the other guy? So today we are thinking to go to SP Road. I'm going to build my dream PC with Ryzen 7 processor and NVIDIA GeForce GTX 1650 graphics card. Good night. Bye. Bye. ಸೊ ಫ್ರೆಂಡ್ಸ್, ಬೇಸಿಕಲಿ ನನ್ನ ಎಜುಕೇಷನ್ BSc ಇನ್ ಆ್ಯನಿಮೇಷನ್ ಆ್ಯಂಡ್ VFX. ನನಗೆ PC ಬಿಲ್ಡ್ ಮಾಡೋದು ಬಹಳ ಇಂಪಾರ್ಟೆಂಟ್. ನಿಯರ್ಲಿ 1 lakh ಆಗಿದೆ ನನ್ನ PCಗೆ. ನಾವು PC ಬಿಲ್ಡ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾನು ಹಲವಾರು ದೊಡ್ಡ ದೊಡ್ಡ ಸಾಫ್ಟ್ವೇರ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನನಗೆ ನಂತರ ಸುಮಾರು ವರ್ಷ ವರ್ಕ್ ಮಾಡ್ತಾ ಇದ್ದೇನೆ. 4 years 5 years ವರ್ಕ್ ಮಾಡ್ತೀನಿ ಇದೆ PCಯಲ್ಲಿ. ನನಗೆ ಯಾವುದೇ ಇಶ್ಯೂ ಬರಬಾರ್ದು, ಲ್ಯಾಗಿಂಗ್ ಇಶ್ಯೂ, ಹೀಟಿಂಗ್ ಇಶ್ಯೂ ಬರಬಾರ್ದು. ನಾನು ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ಬೋದಿತ್ತು. ಯಾಕೆ ಪರ್ಚೇಸ್ ಮಾಡಲಿಲ್ಲ ಅಂದರೆ, ನನಗೆ ಹೀಟಿಂಗ್ ಇಶ್ಯೂ ಬರುತ್ತೆ. ನಾನು ಚೆಕ್ ಮಾಡಿದ್ದೇನೆ, ಸುಮಾರು ಹೀಟಿಂಗ್ ಇಶ್ಯೂ, ಲ್ಯಾಗಿಂಗ್ ಇಶ್ಯೂ ಎಲ್ಲ ಬರುತ್ತೆ 1 or 2 years. ಅದಕ್ಕೆ ನಾನು ಲ್ಯಾಪ್ಟಾಪ್ ಅಲ್ಲ PC ಪರ್ಚೇಸ್ ಮಾಡಿದ್ದೇನೆ. PC ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ. ಇದು ಬಹಳ ದೊಡ್ಡ ಸ್ಕ್ರೀನ್ ಆಗಿದೆ, ಪರ್ಫಾರ್ಮೆನ್ಸ್ ಬಹಳ ಸ್ಮೂತ್ ಆಗಿದೆ, 144 Hz ರಿಫ್ರೆಶ್ ರೇಟ್ ಡಿಸ್ಪ್ಲೇ ಭಾಳ ಸ್ಮೂತ್ ಆಗಿರುತ್ತೆ. ನಾನು PC ಪರ್ಚೇಸ್ ಮಾಡಿದ್ದೇನೆ. ಸೊ ಫ್ರೆಂಡ್ಸ್, ಈ PC ಪರ್ಚೇಸ್ ಮಾಡುವಾಗ ನಾನು ಮತ್ತು ನನ್ನ ಕಸಿನ್ಸ್ 1 weekಯಿಂದ ರಿಸರ್ಚ್ ಮಾಡಿದ್ದೇವೆ. 1 weekಯಿಂದ ರಿಸರ್ಚ್ ಮಾಡಿ ನಂತರ ಒಂದು ಕೊಟೇಶನ್ ತಯಾರಿಸಿದ್ವಿ. ಆ ಕೊಟೇಶನಲ್ಲಿ SP ರೋಡಲ್ಲಿರೋ ಪ್ರೈಸ್ ಮತ್ತು ಅಮೆಝಾನಲ್ಲಿರೋ ಪ್ರೈಸನ್ನು ಕಂಪೇರ್ ಮಾಡಿ ಫೈನಲಿ ಒಂದು ಕೊಟೇಶನ್ ರೆಡಿ ಮಾಡಿದ್ದೇವೆ. ಆ ಕೊಟೇಶನ್ ಬಂದುಬಿಟ್ಟು ಹೀಗಿದೆ. ಈ ಕೊಟೇಶನಲ್ಲಿರುವ ಹಾಗೆ ಒಂದು 3 ಬೆಸ್ಟ್ ಪ್ರೈಸ್ ಕೊಡುವಂಥ ಶಾಪನ್ನು ಸೆಲೆಕ್ಟ್ ಮಾಡಿದ್ದೇವೆ. ಆ ಬೆಸ್ಟ್ ಪ್ರೈಸ್ ಕೊಡೋ ಶಾಪಲ್ಲಿ ಹೋಗಿದ್ದೇವೆ, ನಂತರ ಅಲ್ಲಿ ಮಾತಾಡಿದ್ದೇವೆ. ಫೈನಲಿ ಒಂದು ಶಾಪಲ್ಲಿ ನಾವು ನಮ್ಮ PC ಪರ್ಚೇಸ್ ಮಾಡಿದ್ದೇವೆ. ನೀವು SP ರೋಡಿಗೆ ಹೋಗಿ PC ಅವ್ರ ಲ್ಯಾಪ್ಟಾಪ್ ಪರ್ಚೇಸ್ ಮಾಡೋದಂತಂದರೆ ನೀವು ಭಾಳ ಜಾಗರೂಕತೆ ಇರಬೇಕಾಗುತ್ತೆ. ನಿಮ್ಮೊಂದಿಗೆ ಒಂದು ಒಳ್ಳೆಯ ಬಾರ್ಗೇನನ್ನು ಕರೆದುಕೊಂಡು ಹೋಗಿ, ಯಾಕೆಂದರೆ ಅವರು ಹೈ ಪ್ರೈಸಲ್ಲಿ ಹೇಳ್ತಾರೆ. ನೀವು ಆ ಪ್ರೈಸಲ್ಲಿ ಪೇ ಮಾಡಲಿಕ್ಕೆ ಯಾವತ್ತೂ ಹೋಗಬೇಡಿ. ಬಾರ್ಗೇನ್ ಮಾಡಿ ಒಂದು ಬೆಸ್ಟ್ ಪ್ರೈಸ್ಗೆ ತಂದು ನಿಲ್ಲಿಸಿ, ನಂತರ ನೀವು ಹಣ ಪೇ ಮಾಡಿ. ಯಾಕೆಂದರೆ ನಿಮ್ಮ ಅಮೌಂಟ್ ದುಡಿದ ಹಣ ಆಗಿರುತ್ತೆ, ಒಮ್ಮೆಲೆ ಒಂದೇ ಸಲ ಪೇ ಮಾಡುವಂಥದ್ದಾಗಿರುತ್ತೆ. ನೀವು ಪಕ್ಕ ಹೋಗಿ SP ರೋಡಲ್ಲಿ ಪರ್ಚೇಸ್ ಮಾಡೋದು ಅಂತ ಆದರೆ, ಆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಮತ್ತು ಇಮೇಲ್ ಇದೆ. ನೀವು ನನಗೆ ಮೆಸೇಜ್ ಮಾಡ್ಬೋದು, ನಿಮಗೆ ಡೌಟ್ ಇದ್ದರೆ ಕೇಳ್ಬೋದು. ಆರ್ ಯು ಕ್ಯಾನ್ ಕಮೆಂಟ್ ಮೀ, ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೇನೆ. ಆ ಡೌಟ್ ಇದೆ ಅಂತ ಕೇಳಿ ನಾನು ನಿಮಗೆ ಗೈಡ್ ಮಾಡ್ತೇನೆ. ಒಂದು ಶಾಪ್ ಇದೆ, ಬೆಸ್ಟ್ ಪ್ರೈಸಲ್ಲಿ ಅವ್ರು ಕೊಡ್ತಾರೆ. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸ್ತೇನೆ. ನೀವು ಪರ್ಚೇಸ್ ಮಾಡೋದಂತಾದರೆ ಬೆಸ್ಟ್ ಪ್ರೈಸಲ್ಲಿ ಹಲವು ಚೀಪ್ ರೇಟಲ್ಲಿ, ಅಂದರೆ ಬೆಸ್ಟ್ ಪ್ರಾಡಕ್ಟನ್ನೇ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ನಿಮ್ಮನ್ನು ರೀಚ್ ಮಾಡಿಸ್ತೇನೆ. ಸೊ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಭಾಳ ಹೆಲ್ಪ್ಫುಲ್ ಮತ್ತು ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ಕೊಂಡಿದ್ದೇನೆ. ನಾನು ಹೇಗೆ PC ಪರ್ಚೇಸ್ ಮಾಡಿದೆ, ಹೇಗೆ ಸೆಟಪ್ ಮಾಡಿದೆ ಅಂತ ನೋಡಬೇಕಲ್ವಾ? ಹಾಗಿರುತ್ತದೆ ನಮ್ಮ ಜೊತೆ ಬನ್ನಿ. ಸೊ ನಾವೀಗ SP ರೋಡ್ಗೆ ಹೋಗ್ತಾ ಇದ್ದೇವೆ ಸಿಸ್ಟಮ್ ಬೈ ಮಾಡಲಿಕ್ಕೆ. ನಾನು, ಮಾವ, ಇಬ್ಬರು ಕಸಿನ್ಸ್ ಉಬೇರ್ ಬುಕ್ ಮಾಡಿದ್ದೇವೆ. ಉಬೇರ್ ಹತ್ರ ಹೋಗ್ತಾ ಇದ್ದೇವೆ. ಉಬೇರ್ ಎಲ್ಲಿ ಉಂಟು? ವೇರ್ ಇಸ್ ಉಬೇರ್? ಉಬೇರ್ ಇದೆ, ಸ್ವಿಫ್ಟ್ ಗಾಡಿ. ಫೈನಲಿ ಕಂಪ್ಯೂಟರ್ ಮೆಗಾ IT ಎಂಬ ಶೋರೂಮ್ಗೆ ಹೋಗ್ತಿದ್ದೆ. ಅಂದರೆ ಸಣ್ಣ ಶಾಪ್. ಇಲ್ಲಿ ನಿಮಗೆ ಬೇಕಾದ ಪ್ರೈಸಲ್ಲಿ, ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ನಾವೀಗ ಕಂಪ್ಯೂಟರ್ ಮೆಗಾ IT ಶಾಪಿಗೆ ಬಂದಿದ್ದೇವೆ. ಸೊ ಇದು ನನ್ನ PC ಬಿಲ್ಡ್, ಅಂಡರ್ 90K ಅಲ್ಲಿ PC ಬಿಲ್ಡ್ ಮಾಡಿದ್ದೇನೆ. ಸೊ ಈಗ ಎಲ್ಲ ಪಾರ್ಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಸೂರಜ್ ಸರ್ ಇದ್ದಾರೆ. ಹಾಯ್ ಸರ್, ಥ್ಯಾಂಕ್ ಯು. ಮಾಡ್ತೇವೆ.
ಇವ್ರು ಸರ್ MSI ಮದರ್ಬೋರ್ಡ್ ತೊಗೊಂಡಿದೆ E450 ಟಾಮಾಕ್ ಅಂತ. ಇನ್ 90K ಅಲ್ಲಿ ನಿಮಗೆ ಬೆಸ್ಟ್ ಬಜೆಟಲ್ಲಿ ಟಾಮಾಕ್ ಸೂಪರ್ ಮಾಡೆಲ್ ಇದೆ. ಓಕೆ, ಫೀಚರಲ್ಲಿ ನೀವು ಎಕ್ಸ್ಪೆಂಡರ್ Ryzen 9 ಅಂತ ಎಲ್ಲ ಅಪ್ಗ್ರೇಡ್ ಮಾಡ್ಬೋದು. ಓಕೆ, ಆಮೇಲೆ ಬೆಸ್ಟ್ ಫೀಚರ್ ಇದೆ ವಿತ್ M.2 ಸ್ಲಾಟ್ ಇದೆ, 4 RAM ಸ್ಲಾಟ್ ಇದೆ ಇದರಲ್ಲಿ. ನಿಮಗೆ ಬೆಸ್ಟ್ ಫೀಚರ್ ಬೋರ್ಡ್ ಇದೆ ನಿಮ್ಮ ಬಜೆಟಲ್ಲಿ. ಆಮೇಲೆ ಇವ್ರು ತೊಗೊಂಡಿದೆ Ryzen 7 AMD Ryzen 7 ಬೆಸ್ಟ್ ಗೇಮಿಂಗ್ ಸೂಪರ್ ಪ್ರೊಸೆಸರ್ ಇದೆ. ಗೇಮಿಂಗ್ ಯೂಸ್ಗಾರ 3D 4K ಡಿಸೈನಿಂಗ್ ಫಾರ್ ಬೆಸ್ಟ್ ಪ್ರೊಸೆಸರ್ ಇದೆ Ryzen 7. ಇವ್ರು ತೊಗೊಂಡಿದೆ 3700X ಪ್ರೊಸೆಸರ್, ಮಲ್ಟಿಟ್ಯಾಕ್ಸ್ ಪ್ರೊಸೆಸರ್. ದಿಸ್ ಇಸ್ ಫಾರ್ 8 ಕೋರ್ ಪ್ರೊಸೆಸರ್. ಆಮೇಲೆ ಇವ್ರು ತೊಗೊಂಡಿದೆ 4GB DDR6 ಗ್ರಾಫಿಕ್ಸ್ ಕಾರ್ಡ್, ಗೀಗಾಬೈಟ್ ಬೆಸ್ಟ್ ಬ್ರ್ಯಾಂಡ್ ವಿತ್ DDR6 4GB 1650 ಸೂಪರ್. ಓಕೆ, ಆಮೇಲೆ SMPS ಪವರ್ ಸಪ್ಲೈ ತೊಗೊಂಡಿದೆ 650 ವಾಟ್ಸ್ ಕೂಲರ್ ಮಾಸ್ಟರ್, 650 ವಾಟ್ ಕೂಲರ್ ಮಾಸ್ಟರ್ ವಿತ್ 80+. ಆಮೇಲೆ ಕೀಬೋರ್ಡ್ ಮೌಸ್ ಜೆಬ್ರಾನಿಕ್ಸ್ ಟ್ರಾನ್ಸ್ಫಾರ್ಮರ್. ಓಕೆ, ವಿತ್ RGB ಕಂಟ್ರೋಲರ್, ಕೀಬೋರ್ಡ್ ಆ್ಯಂಡ್ ಮೌಸ್ ಕಾಂಬೋ ಪ್ಯಾಕ್ ವಿತ್ RGB ಕಂಟ್ರೋಲರ್, 3 ಲೈಟ್ಸ್ ಬರುತ್ತೆ ಅಲ್ಲ. ಆಮೇಲೆ ಮಾನಿಟರ್ ತೊಗೊಂಡಿದೆ Acer ಫುಲ್ HD ವಿತ್ IPS ಪ್ಯಾನಲ್ ವಿತ್ 3 HDMI ಔಟ್ಪುಟ್, ಫುಲ್ HD ವಿತ್ 144 Hz. ಆಮೇಲೆ ಇವ್ರು ತೊಗೊಂಡಿದೆ ಕ್ಯಾಬಿನೆಟ್ ಚಿಟ್ರಾನಿಕ್ಸ್ HX 2000 ಬೆಸ್ಟ್ ಮಾಡೆಲ್, ಸೂಪರ್ ಮಾಡೆಲ್ ವಿತ್ RGB ಫ್ಯಾನ್. ಸೊ ನನ್ನ ಪೀಸ್ಗಳೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬೆಸ್ಟ್ ಪ್ರೈಸಲ್ಲಿ SP ರೋಡಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರ್ ಹಾಕ್ತೇನೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ, ಕಾಲ್ ಮಾಡ್ಬೋದು, ನಾನು ಇದನ್ನು ರೀಚ್ ಮಾಡಿಸ್ತೇನೆ. ಸೊ ನಿಮಗೆ ಯಾವುದೇ ರೀತಿಯ ಲ್ಯಾಪ್ಟಾಪ್ಸ್ ಆಗಿರ್ಬೋದು ಗೇಮಿಂಗ್ಗೆ, ಅಥವಾ ನೀವು ಗೇಮಿಂಗ್ ಡಿಸೈನ್, ಗ್ರಾಫಿಕ್ ಡಿಸೈನಿಂಗ್ ಆ ಥರ ಮಾಡೋದಂತಾದರೆ ಸೊ ನೀವು ಈ ಶಾಪಿಗೆ ಬರಬಹುದು. ಎಲ್ಲ ರೀತಿಯ ಐಟಮ್ ಸಿಗ್ತಾಯಿದೆ. ಎಲ್ಲ ಇಲ್ಲಿ ಕಾಣಿಸ್ತದೆ, ಎಲ್ಲ ರೀತಿಯ ಗ್ರಾಫಿಕ್ಸ್ ಕಾರ್ಡ್ ಮತ್ತು ಏನೆಲ್ಲ ಕಾಣಿಸ್ತಾ ಉಂಟು. ಸೊ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. SP ರೋಡಿದೆಲ್ಲ ಪರ್ಚೇಸ್ ಎಲ್ಲ ಆಗಿದೆ. ಈ PC ಎಲ್ಲ ಇಟ್ಟಿದೆ, ಮಾನಿಟರ್ ಎಲ್ಲ ಇದೆ. ಈಗ ಕ್ಯಾಬ್ ಬುಕ್ ಮಾಡ್ತಿದ್ದೇವೆ. ಕಸಿನ್ ಕ್ಯಾಬ್ ಬುಕ್ ಮಾಡಿದ ನಂತರ ಸೀದಾ ರೂಮ್ಗೆ ಹೋಗೋದು. ಫುಲ್ಲು ಫ್ರೆಶ್ ಅಪ್ ಆಗಬೇಕು. ಮೊದಲು ಹೋಗೋ ಮೊದಲೇ ಅತ್ತೆ ಸ್ಯಾನಿಟೈಸರ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಸ್ಯಾನಿಟೈಸರ್ ಹಾಕಿಕೊಂಡು ಡ್ರೆಸ್ ಚೇಂಜ್ ಮಾಡಿ ನಂತರ ಸ್ನಾನ ಮಾಡೋದು. ನಂತರ ಚೂರು ಟೆಸ್ಟ್ ಮಾಡಬೇಕು ಹೀಗಿದೆ ಅಂತ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಿ ನನ್ನ PC ಕಂಪ್ಲೀಟ್ ಆಗಿ ಸೆಟಪ್ ಆಗಿದೆ. ಈ PC ಬಿಲ್ಡ್ ಮಾಡಬೇಕಾದ್ರೆ ನನ್ನ ತಂದೆ ಶಿವಪ್ಪಗೌಡ, ತಾಯಿ ಶಾಂತಲತಾ ಮತ್ತು ನನ್ನ ಹ್ಯಾಂಡ್ಸಮ್ ಬ್ರದರ್ ಸಚಿನ್ ಇವರು ಹೆಲ್ಪ್ ಮಾಡಿದ್ದಾರೆ. ಫಿನಾನ್ಷಿಯಲ್ ಆಗಿ ಅವರೇ ಹೆಲ್ಪ್ ಮಾಡಿರುವಂಥದ್ದು. ಅವರಿಗೆ ನನ್ನ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ನನ್ನ ದೊಡ್ಡಪ್ಪ ಕೂಡ ಹೆಲ್ಪ್ ಮಾಡಿದ್ದಾರೆ. ನನ್ನ ಮಾವ ಮತ್ತು ನನ್ನ ಕಸಿನ್ಗಳಾದ ಸೋಹೆಲ್ ಕುಮಾರ್ KP ಮತ್ತು ನಿಸರ್ ಕುಮಾರ್ KP ಇವರು ಹೆಲ್ಪ್ ಮಾಡಿದ್ದಾರೆ. ಇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಇನ್ನು ಮುಂದೆ ಬರುವ ಎಲ್ಲ ವಿಡಿಯೋಗಳು ಕಂಟೆಂಟ್ ಮತ್ತು ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ನಮ್ಮ ಚಾನಲ್ ಜಾನಿದಿ ಬ್ಲಾಗ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.